ಹಲೋ ಫ್ರೆಂಡ್ಸ್, ಗುತ್ತು ಕಿಚನಿಗೆ ಸ್ವಾಗತ. ನಾನು ಇವತ್ತು ಅರಶಿನ ಎಲೆ ಟರ್ಮರಿಕ್ ಲೀಫಿನ ಗಟ್ಟಿ ಅಥವಾ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೇನೆ. ಇದನ್ನು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು, ತುಂಬ ಗಟ್ಟಿ ಕಲಿಸ್ಬೇಕು, ನೀರು ಥರ ಅಲ್ಲೆಲ್ಲ. ನಾನು ಹೇಗೆ ರುಬ್ಬೇಕಂತ ತೋರಿಸ್ತೇನೆ. ರುಬ್ಬಿದ ನಂತರ ನೋಡಿ, ಅದಕ್ಕೆ ರುಬ್ಬಬೇಕು. 2 ಸತಿ 1/4 ಲೋಟೆಗಿಂತ ಕಮ್ಮಿ ನೀರು ಹಾಕ್ಕೊಳ್ಳಿ. ಮತ್ತೆ ನೀರು ಚುಮ್ಸಿ ಅದಕ್ಕೆ ಇದಕ್ಕಿಂತ ತೆಳು ಹಾಕಲೇಬಾರ್ದು. ಇಷ್ಟು ದಪ್ಪ ಬೇಕೇ. ಗ್ರೈಂಡರಲ್ಲಿ ಮತ್ತು ರುಬ್ಬೋ ಕಲ್ಲಲ್ಲಿ ರುಬ್ಬೋದಂದರೆ ಇನ್ನೂ ಗಟ್ಟಿ ಆಗ್ತದೆ. ನಾನು ಮಿಕ್ಸಿಯಲ್ಲಿ ರುಬ್ಕೊಂಡದ್ದು, ಹಾಗೆ ಇಷ್ಟು ಗಟ್ಟಿ ಇದೆ. ಇದು ಸರಿಯಾಗಿದೆ. ಇದಕ್ಕಿಂತ ಹೆಚ್ಚು ತೆಳು ಹಾಕಬಾರ್ದು. ಗಟ್ಟಿ ಆದರೂ ಒಳ್ಳೆಯದು, ತೆಳು ಆಗಬಾರ್ದು. ಈಗ ಇದನ್ನು ಬೌಲಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ನಾವು ತೊಂದೂರು ಅಂತೇವೆ. ಇದು ಮಂಗಳೂರಿನವರು ಇದರಲ್ಲಿ ಇಡ್ಲಿ, ಕಡುಬು ಎಲ್ಲ ಬೇಯಿಸ್ತಾರೆ. ಸೊ ನಾನು ಇದರಲ್ಲೇ ಇಡ್ತಿದ್ದೇನೆ. ಇದು ನನ್ನ ಹತ್ರ ಇದೆ. ನಿಮ್ಮ ಹತ್ರ ಇಲ್ಲ ಅಂದರೆ ಇಡ್ಲಿ ಬೇಯಿಸುವ ಕುಕ್ಕರ್ ಇರ್ತದಲ್ಲ, ಇಡ್ಲಿ ಕುಕ್ಕರ್, ಅದರಲ್ಲಿ ಸಹ ಮಾಡ್ಬೋದು. ಓಕೆ, ನೋಡಿ ಇಷ್ಟು ನೀರು ತಗೊಂಡಿದ್ದೇನೆ. ಇದಕ್ಕೆ ಇದು ಅದ್ರ ಮಧ್ಯದಿಡುವುದು, ಸ್ಟೀಮರ್ ಥರ ಮಧ್ಯದಲ್ಲಿ ಇಡ್ತೇವೆ. ಈಗ ಇದನ್ನು ಅಂದರೆ ಟರ್ಮರಿಕ್ ಲೀಫ್ ಅಥವಾ ಅರಸಿನ ಎಲೆಗೆ ಫಿಲ್ಲಿಂಗ್ ಮಾಡುವ ಮುಂಚೆ ಇದನ್ನು ಕುದಿಲಿಕ್ಕೆ ಇಡಬೇಕು ಫಸ್ಟು ಗ್ಯಾಸಲ್ಲಿ. ಆಗ ಬೇಗ ಆಗ್ತದೆ ತಿಂಡಿ. ಕೆಲವರಿಗೆ ಅರಸಿನ ಎಲೆ ಏನಂತ ಇರುವುದಿಲ್ಲ, ಅಂದರೆ ಗೊತ್ತಿರುವುದಿಲ್ಲ. ಅವರಿಗೆ ನಾನು ಈಗ ತೋರಿಸ್ತಾ ಇದ್ದೇನೆ. ಅರಶಿನ ಎಲೆ ಅಂದರೆ ಹೀಗೆ ಇರ್ತದೆ, ತುಂಬ ಪರಿಮಳ ಇರ್ತದೆ. ಇದು ಬಲ್ತಿರ ಎಲೆ. ಇಂಥ ಎಲೆ ಸಿಕ್ಕಿದ್ರೆ ತುಂಬ ಚೆಂದ ಆಗ್ತದೆ, ಪರಿಮಳ ಸಹ ತುಂಬ ಇರ್ತದೆ. ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ, ಇಂಥ ಎಲೆಯಲ್ಲಿ ಸಹ ಮಾಡ್ಬೋದು. ಇದು ಯಾವುದೇ ತಿಂಡಿ ಮಾಡುವಾಗ ಒಂದು ಎಲೆ ಹಾಕಿದರೆ ಇಡೀ ಪಾತ್ರೆನೇ, ಅಂದರೆ ಇಡೀ ತಿಂಡಿಯೇ ಪರಿಮಳ ಬರ್ತದೆ ಅರಸಿನ ಎಲೆದು. ಇದು ಸಾಮಾನ್ಯ ನಾವು ನಾಗರ ಪಂಚಮಿ ದಿವಸ ತಿಂಡಿ ಮಾಡ್ತೇವೆ ಮಂಗಳೂರಿನವರು. ಇದು ತುಂಬ ಟೇಸ್ಟಿಯಾಗಿರ್ತದೆ. ಚಿಕ್ಕವರಿಂದ ವಯಸ್ಸಾಗೋವರೆಗೂ ಇಷ್ಟಪಡ್ತಾರೆ. ಇದನ್ನು 2 ಸೈಡ್ ಸಹ ಒದ್ದೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೇನೆ. 2 ಸೈಡ್ ಸಹ ಒರೆಸಿಡ್ಬೇಕು. ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಅದ್ರ ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಕಾಯಿ ತಗೊಂಡಿದ್ದೇನೆ. ತುರಿದ ಕಾಯಿ. ಇದಕ್ಕೆ ಫಸ್ಟಿಗೆ 3/4 ಬೌಲ್ ಹಾಕ್ಕೊಳ್ತೇನೆ. ಇದನ್ನು ಮುಂಚೆನೇ ಕಲಸಿಟ್ಕೊಳ್ಬೇಡಿ, ನೀರು ಬಿಟ್ಟರೆ ಚೆನ್ನಾಗಾಗಲ್ಲ. ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು. ನನಗೆ ಇಷ್ಟು ಸಾಕು ಅಂತ ನೆನೆಸಿದೆ. ಸೊ ಹಾಗೆ ಸ್ವಲ್ಪ 3/4 ಬೌಲಷ್ಟು ಬೆಲ್ಲ ಹಾಕ್ಕೊಂಡೆ. ಒಂದು ದೊಡ್ಡ ಬೌಲ್ ಕಾಯಿಗೆ 3/4 ಬೌಲ್ ಬೆಲ್ಲ. ಹೀಗೆ ತೋರಿಸ್ತೇನೆ. ನೋಡಿ ಹೇಗೆ ಮಾಡೋದನ್ನು ತೋರಿಸ್ತೇನೆ. ಎಲೆ ಇಟ್ಕೊಂಡೆ. ಎಲೆಗೆ ಸ್ವಲ್ಪ ಅಡಿ ತಗೊಳ್ಳಿ. ತುಂಬ ತೆಳು ಅಂದರೆ ತೆಳು ತಟ್ಟಿ. ದಪ್ಪ ಆದರೆ ಅಷ್ಟು ಟೇಸ್ಟ್ ಬರಲ್ಲ, ಮತ್ತು ಬೇಗ ಸಹ ಬೇಯ್ತದೆ ತೆಳು ಆದರೆ. ತುಂಬ ಇಲ್ಲಿವರೆಗೂ ತಟ್ಟಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ತೆಳು ಹಾಕಿ, ಬೇಗ ಸಹ ಬೇಯ್ತದೆ, ರುಚಿ ಸಹ ಆಗ್ತದೆ. ಇದಕ್ಕೆ ಮಾಡಿಟ್ಟ ಫಿಲ್ಲಿಂಗ್ ಹಾಕ್ಕೊಳ್ಳಿ. ಮಾತ್ರ ಅರ್ಧ ಭಾಗಕ್ಕೆ ಮಾತ್ರ ಫಿಲ್ಲಿಂಗ್ ಹಾಕ್ಕೊಳ್ಳಿ. 2 ಸೈಡ್ ಹಾಕಿದರೆ ತುಂಬ ಸಿಹಿ ಆಗ್ತದೆ. ತುಂಬ ಬೇಗ ಏನಂತೀರಿ, ತುಂಬ ಬೇಗ ಬೋರ್ ತಿನ್ನಲಿಕ್ಕೆ ಇಲ್ಲ. ಒಂದು ಸೈಡ್ ಹಾಕ್ಕೊಂಡ್ರೆ ಸಿಹಿ ಸಹ ಕಮ್ಮಿ ಇರ್ತದೆ, ತುಂಬ ತಿನ್ಲಿಕ್ಕೆ ಸಹ ರುಚಿ ಆಗ್ತದೆ. ಇದನ್ನು ಹೀಗೆ ಫೋಲ್ಡ್ ಮಾಡಿ. ಓಕೆ, ನೆಕ್ಸ್ಟ್ ಹೀಗೆ ನನ್ನ ಹತ್ರ ಒಂದು 20 ಎಲೆ ಇದೆ. ಮಾಡಿಕೊಂಡು ಹೇಗೆ ಬೇಯೋದು ಅಂತ ತೋರಿಸ್ತೇನೆ.
ನೋಡಿ ನೀರು ಮೊದಲೇ ಕುದಿಲಿಕ್ಕೆ ಇಟ್ಟಿದ್ದೇನೆ, ಈಗ ಫಿಲ್ಲಿಂಗ್ ಮಾಡ್ಕೊಳ್ತಾನೆ. ಫಿಲ್ಲಿಂಗ್ ಎಲ್ಲ ರೆಡಿ ಆಗಿದೆ, ನೀರು ಸಹ ಕುದೀತಾ ಇದೆ. ಈಗ ಇಟ್ಕೊಂಡು ಬರ್ತೇನೆ. ಎಲ್ಲ ಇಟ್ಟು ಆಯ್ತು, ಈಗ ಇಟ್ಟೆ. ಈಗ ಒಂದು 25 ನಿಮಿಷ ಬೇಯಿಸ್ತೇನೆ ಮೀಡಿಯಂ ಫ್ಲೇಮಲ್ಲಿ. ಓಕೆ, ಈಗ ಇದನ್ನು ಮುಚ್ಚಿಸ್ತಾ ಇದ್ದೇನೆ. ಈಗ ಮುಚ್ಚಿ 25 ನಿಮಿಷ ಬಿಡ್ತೇನೆ. ಬೆಂದಿದೆಯಾ ನೋಡುವ. ಬೆಂದಿದೆ, ಘಮ ಘಮ ಪರಿಮಳ ಬರ್ತಿದೆ ಇಡೀ ಮನೆ. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೇನೆ. 25 ನಿಮಿಷ ಇಟ್ಟಿದ್ದೇನೆ. ಬೆಲ್ಲ ಕಾಯನ್ನು ಮುಂಚೆ ಕಲಸಿಡಬೇಡಿ, ನೀರು ಬಿಡ್ತದೆ. ಮತ್ತು ಹಾಕಿದಾಗ ನೀರು ಬಿಟ್ಟಾಗ ಎಲ್ಲ ಫಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಗುವಾಗ ಅದು ಸರಿ, ಅಂದರೆ ನೀರು ಬಿಟ್ಟರೆ ಸರಿ ಬರುವುದಿಲ್ಲ. ಸೊ ರುಚಿ ರುಚಿಯಾದ ಅರಸಿನ ಎಲೆಯ ಕಡುಬು ಅಥವಾ ಮಂಜೋಲ್ ಹಿರೆ ಗಟ್ಟಿ, ಅರಸಿನ ಇಲ್ಲದ ಗಟ್ಟಿ ರೆಡಿ ಆಗಿದೆ. ಸವಿಯಲು ಸರ್ವ್ ಮಾಡ್ತೀನಿ. ರುಚಿಯಾದ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಚಿಕ್ಕವರಿಂದ ವಯಸ್ಸಾದವರೆಗೂ ಇಷ್ಟವಾಗುವ ಅರಸಿನ ಎಲೆಯ ಕಡುಬು ಅಥವಾ ಮಂಜೋಲ್ ಹಿರೆ ಗಟ್ಟಿ ಸವಿಯಲು ಸಿದ್ಧ. ಮ್ಯಾಂಗ್ಳೂರ್ ಸ್ಪೆಷಲ್ ಫುಡ್ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ಚಾನಲ್.